ಚುನಾವಣಾ ನೀತಿ ಸಂಹಿತೆಯು ಮಾರ್ಚ್ 29ರಿಂದಲೇ ಜಾರಿಗೆ ಬಂದಿತ್ತು. ರಾಜಕೀಯ ಪಕ್ಷಗಳು, ರಾಜಕೀಯ ಮುಖಂಡರು, ಅಭ್ಯರ್ಥಿಗಳು, ಕಾರ್ಯಕರ್ತರು ನಡೆಸುವಂತಹ ಸಭೆ ಸಮಾರಂಭ, ಕಾರ್ಯಕ್ರಮ, ನ್ಯೂಸ್, ಚರ್ಚೆ, ವೇದಿಕೆ ಮತ್ತು ಅದಕ್ಕೆ ಪೂರಕವಾಗಿ ತಂಡಗಳು ಮಾಡುವ ಕೆಲಸಗಳೆಲ್ಲವೂ ಅಭ್ಯರ್ಥಿಗಳ ಖರ್ಚು ವೆಚ್ಚದಲ್ಲಿ ಸೇರುತ್ತವೆ. ಪತ್ರಿಕೆ, ದೃಶ್ಯ ಮಾಧ್ಯಮ ಹಾಗೂ ಇತರ ಮಾಧ್ಯಮಗಳಲ್ಲಿ ಚುನಾವಣೆ ಸಂಬಂಧಿತ ಜಾಹೀರಾತು ಪ್ರಕಟಿಸುವಾಗ ಪೂರ್ವಾನುಮತಿ ಪಡೆಯಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ರವಿಕುಮಾರ್ ತಿಳಿಸಿದ್ದಾರೆ. ಮಾಧ್ಯಮಗಳು ಚುನಾವಣೆಗೆ ಸಂಬಂಧಿಸಿದ ಪೋಸ್ಟರ್, ಬ್ಯಾನರ್, ಪ್ಯಾಂಪ್ಲೆಟ್ಸ್ ಹಾಗೂ ಜಾಹೀರಾತುಗಳನ್ನು ಮುದ್ರಿಸುವಾಗ ಹಾಗೂ ಪ್ರಕಟಿಸುವಾಗ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಇಂದು ಸಭೆ ನಡೆಸಿದಂತಹ ಜಿಲ್ಲಾಧಿಕಾರಿಗಳು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಚುನಾವಣೆಯಲ್ಲಿ ಸ್ಪರ್ಧಿಸುವ ಒಬ್ಬ ಅಭ್ಯರ್ಥಿಗೆ 40 ಲಕ್ಷ ರೂಪಾಯಿ ಮಾತ್ರ ವೆಚ್ಚ ಮಾಡಲು ಅವಕಾಶ ಇರುತ್ತದೆ. ಮಾಧ್ಯಮಗಳಲ್ಲಿ ಬರುವಂತಹ ಜಾಹೀರಾತು ಮತ್ತು ಪೇಯ್ಡ್ ನ್ಯೂಸ್ಗಳನ್ನು ಗಮನಿಸಲು ಮೀಡಿಯಾ ಸರ್ಟಿಫಿಕೇಶನ್ ಅಂಡ್ ಮಾನಿಟರಿಂಗ್ ಸೆಲ್ ಅನ್ನು ರಚನೆ ಮಾಡಲಾಗಿದೆ. ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಸೇರಿದಂತೆ ಎಲ್ಲಾ ಮಾಧ್ಯಮಗಳಲ್ಲಿ ಬರುವಂತಹ ಜಾಹೀರಾತು ಮತ್ತು ಸುದ್ದಿಗಳನ್ನು ಈ ತಂಡ ಪ್ರತಿದಿನ ಪರಿಶೀಲಿಸಿ ಚುನಾವಣಾ ಆಯೋಗಕ್ಕೆ ವರದಿಯನ್ನು ಸಲ್ಲಿಸುತ್ತದೆ ಎಂದು ವಿವರಿಸಿದರು. ಜಿಲ್ಲೆಯ ಮಂಗಳೂರು, ಬಂಟ್ವಾಳ, ಪುತ್ತೂರು, ಸುಳ್ಯ ತಾಲೂಕುಗಳಲ್ಲಿ ಒಟ್ಟು 10 ಅಂತಾರಾಜ್ಯ ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದ್ದು ಅಲ್ಲಿ ಪೊಲೀಸ್, ಅಬಕಾರಿ, ಕಂದಾಯ, ಅರಣ್ಯ ಇಲಾಖೆಗಳ ತಪಾಸಣಾ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ಇಂದು ತಲಪಾಡಿ ಚೆಕ್ ಪೋಸ್ಟ್ನಲ್ಲಿ ವ್ಯಕ್ತಿಯೊಬ್ಬರು ಯಾವುದೇ ದಾಖಲೆ ಪತ್ರಗಳು ಇಲ್ಲದೆ ಸಾಗಿಸ್ತಾ ಇದ್ದಂತಹ 7.95 ಲಕ್ಷ ರೂಪಾಯಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕುಮಾರ್, ಪೊಲೀಸ್ ಕಮಿಷನರ್ ಕುಲ್ದೀಪ್ ಕುಮಾರ್ ಜೈನ್ ಉಪಸ್ಥಿತರಿದ್ದರು. ಪತ್ರಿಕೆಗಳಲ್ಲಿ ಪೇಯ್ಡ್ ನ್ಯೂಸ್ ಅಂತ ಕೊಟ್ಟಾಗಲೂ, ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟಾಗಲೂ, ಮಾಧ್ಯಮಗಳ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗಲೂ ಸಹ ಅದು ನಾವು ಕೊಟ್ಟಿದ್ದಲ್ಲ, ಬೇರೆ ಯಾರೋ ಕೊಟ್ಟಿದ್ದಾರೆ, ಅದು ನಮ್ಮ ಎಕ್ಸ್ಪೆಂಡಿಚರ್ಗೆ ಸೇರಲ್ಲ, ನಮ್ಮ ಪಕ್ಷಕ್ಕೆ ಸೇರಲ್ಲ, ನಮ್ಮ ಮುಖಂಡರಿಗೆ ಸೇರಲ್ಲ, ನಮ್ಮ ಅಭ್ಯರ್ಥಿಗೆ ಸೇರಲ್ಲ ಅಂತ ನುಣುಚಿಕೊಳ್ಳುವ ಸಾಧ್ಯತೆಗಳೇ ಉಂಟು. ಅಂತಿಮವಾಗಿ ಅಭ್ಯರ್ಥಿಗಳು ಚುನಾವಣಾ ಸಂದರ್ಭದಲ್ಲಿ ತಾವು ಮತದಾರರಿಗೆ ತಮ್ಮ ಪರವಾಗಿ ಅಥವಾ ತಮ್ಮ ಪಕ್ಷದ ಪರವಾಗಿ ಮತವನ್ನು ಕೋರುವಂಥ ಸಂದರ್ಭದಲ್ಲಿ ಅವರ ಚುನಾವಣಾ ಖರ್ಚು ವೆಚ್ಚ ಒಂದು ಕ್ಷೇತ್ರದ ಒಂದು ಅಭ್ಯರ್ಥಿಗೆ 40 ಲಕ್ಷ ಮೀರದ ಹಾಗೆ ಇರಬೇಕು. ಆ ಹಿನ್ನೆಲೆಯಲ್ಲಿ ಕೆಲವು ಸಂದರ್ಭದಲ್ಲಿ ಇದು ಮೀರುವಂಥ ಸಂಭವ ಉಂಟು. ಅದಕ್ಕಾಗಿ ವಿವಿಧ ದೃಶ್ಯ ಮಾಧ್ಯಮಗಳು, ವಿವಿಧ ಪತ್ರಿಕೆಗಳಲ್ಲಿ ಕೊಡ್ತಕ್ಕಂಥ ನ್ಯೂಸನ್ನು ಪೇಯ್ಡ್ ನ್ಯೂಸ್ ಆಗಿ ತಗೊಳ್ಳದೆ ಅಷ್ಟು ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಮರೆಮಾಚಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಂತಹ ಸಂದರ್ಭದಲ್ಲಿ ತಾವುಗಳು ಈ ಬಗ್ಗೆ ಏನು ಒಂದು ಪಕ್ಷದ ಪರವಾಗಿ, ಒಬ್ಬ ಅಭ್ಯರ್ಥಿಯ ಪರವಾಗಿ ಒಂದು ಪಕ್ಷ ಅಡ್ವರ್ಟೈಸ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ತಾವುಗಳು ಅದನ್ನು ನಮ್ಮ ಜಿಲ್ಲೆಯಲ್ಲಿ ಅಥವಾ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ MCMC ತಂಡಗಳನ್ನು ನೇಮಕ ಮಾಡಿದ್ದೀವಿ. ಮೀಡಿಯಾ ಸರ್ಟಿಫಿಕೇಶನ್ ಆ್ಯಂಡ್ ಮಾನಿಟರಿಂಗ್ ಸೆಲ್ ಅಂತ. ಅವರುಗಳಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಾಗ ಆ ಮಾಹಿತಿಗೆ, ಆ ಅಡ್ವರ್ಟೈಸ್ಮೆಂಟ್ಗೆ ಖರ್ಚಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ನಾವು ಆ ಅಭ್ಯರ್ಥಿಗೆ ಹಾಕಲಿಕ್ಕೆ ಮತ್ತು ಅದು 40 ಲಕ್ಷದ ಮಿತಿಯ ಒಳಗಡೆ ಇದೆಯೇ ಇಲ್ಲವೇ ಅಂತೇಳಿ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಪರಿಶೀಲನೆ ಮಾಡಿ ಅವರ ವರದಿಯನ್ನು CEO ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ತಲುಪಿಸ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ತಮ್ಮಗಳ ಸಹಕಾರ ಅತ್ಯಂತ ಪ್ರಮುಖವಾದದ್ದು. ಸಮಸ್ಯೆ ನಿವಾರಣೆ ಆಗಿರೋದು ಹೇಗಪ್ಪ ಅಂತಂದರೆ, ಕೇರಳದಲ್ಲಿ ಲಿಕ್ಕರ್ ಬ್ಯಾನ್ ಆಗಿರೋದ್ರಿಂದ ಅಲ್ಲಿಂದ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ಲಿಕ್ಕರ್ ಬರಲ್ಲ. ನಮ್ಮ ಜಿಲ್ಲೆಯಿಂದ ಅವ್ರಿಗೆ ಹೋಗ್ಬೋದು, ಬಟ್ ಅದು ಇಟ್ಸ್ ಲೆಫ್ಟ್ ಟು ದೆಮ್ ವೆದರ್ ಟು ಸ್ಟಾಪ್ ಆರ್ ವೆದರ್ ಟು ಸೀಸ್ ಅದು. ಎರಡನೇದು, ಈ 4 ಚೆಕ್ ಪೋಸ್ಟ್ಗಳಿಂದ ಇಲ್ಲಿವರೆಗೂ ಕಳೆದ ಒಂದು 25 ದಿವಸ ಕೆಲಸ ಮಾಡ್ತಾ ಇರೋದು. ಯಾವ ಚೆಕ್ ಪೋಸ್ಟಲ್ಲೂ ನಮಗೆ ಹಣದ ಸೀಜರ್ ಆಗಿಲ್ಲ, ಬಟ್ ಡ್ರಗ್ಸು ಸೀಜರ್ ಆಗಿದೆ. ಸೊ ಈ ದಿವಸ ಬೆಳಿಗ್ಗೆ ಪೊಲೀಸ್ ಕಮಿಷನರು, ನಮ್ಮ ಆಯುಕ್ತರು ತಿಳಿಸಿದ ಹಾಗೆ ಅಮೌಂಟ್ 7,95,000. ಸೊ ತಲಪಾಡಿ ಚೆಕ್ ಪೋಸ್ಟಲ್ಲಿ 7.9 lakhs money has been seized.
ಅನ್ಅಕೌಂಟೆಡ್. ಅದು ಹಣ 2 ಲಕ್ಷದ ಮೇಲೆ ಕ್ಯಾಶ್ ತಗೊಳ್ಳೋಕ್ಕೆ ಅವಕಾಶ ಇಲ್ವೇ? 2 ಲಕ್ಷದ ಮೇಲೆ ಕ್ಯಾಶ್ ತಗೊಳ್ಳೋಕ್ಕೆ ಅವಕಾಶನೇ ಇಲ್ಲ. ಸೊ ಇಟ್ ಈಸ್ ಮೋರ್ ದ್ಯಾನ್ 2 lakhs ಅಂದರೆ 100% ಯು ಕೆನಾಟ್ ಆನ್ಸರ್.